ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಗಳೊಂದಿಗೆ ಪ್ರಾರ್ಥನೆ ಈ ಒಂದು ಸುವಾರ್ತೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಈ ದಿನಗಳಲ್ಲಿ ನಾವು ಕೀರ್ತನೆಗಳಲ್ಲಿ ಪಯಣಿಸ್ತಾ ಇದ್ದೀವಿ. ಇವತ್ತು ನಾವು 47ನೇ ಕೀರ್ತನೆಯಿಂದ ಧ್ಯಾನಿಸಲಿದ್ದೀವಿ. ಒಂದು ನಿಮಿಷ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ದಿನ ಕೀರ್ತನೆಗಳೊಂದಿಗೆ ನಾವು ಪಯಣಿಸುತ್ತಿರುವಾಗ ನಮ್ಮನ್ನು ಆಶೀರ್ವದಿಸಿರಿ, ಪರಿಶುದ್ಧಾತ್ಮರಲ್ಲಿ ತುಂಬಿರಿ, ಕೊರತೆಗಳನ್ನು ನೀಗಿಸಿರಿ. ಈ ಕೀರ್ತನೆಗಳು ನಮ್ಮ ಯಾತನೆಗಳನ್ನು ಅರ್ಥೈಸಿ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ಸೌಖ್ಯವನ್ನು ತರಲಿ. ಮಾತ್ರವಲ್ಲ, ನಿಮಗೆ ಸಾಕ್ಷಿಯಾಗಿ ಬಾಳುವ ವರವನ್ನು ಕರುಣಿಸಲಿ. ಪವಿತ್ರಾತ್ಮರ ಸ್ವರ್ಗೀಯ ಜ್ಞಾನದಿಂದ ನಮ್ಮನ್ನು ತುಂಬಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಆತ್ಮೀಯರೇ, ತಗೊಳ್ಳೋಣ ನಮ್ಮ ಬೈಬಲಿಂದ ಕೀರ್ತನೆ 49. ಈ ಕೀರ್ತನೆ ನಮಗೆ ದೇವರು ಸರ್ವಭೌಮನು ಎಂಬುದಾಗಿ ತಿಳಿಸುತ್ತದೆ. ಸರ್ವ ಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯ ಜಯ ಘೋಷ ಮಾಡಿರಿ. ಪರಾತ್ಪರನಾದ ಪ್ರಭುವು ಘನ ಗಂಭೀರನು, ಪ್ರಪಂಚಕ್ಕೆಲ್ಲ ರಾಜಾದಿರಾಜನು. ಜನಾಂಗಗಳ ನಾಥ ನಮಗಧೀನಪಡಿಸಿಹನು, ರಾಷ್ಟ್ರಗಳನ್ನು ನಮಗೆ ಪಾದಪೀಠವಾಗಿಸಿಹನು. ಆಯ್ದ ನಾಡನ್ನು ಸೊತ್ತಾಗಿ ನೀಡಿದ ನಿಮಗೆ, ಪ್ರತಿಷ್ಠಿತರು ನಾವು ಆತನೊಲಿದ ಯಾಕೋಬಿಗೆ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತೂರಿನಾದ ಜೊತೆಗೆ. ಕೀರ್ತಿಸಿರಿ ನಮ್ಮ ದೇವನನ್ನು ಸಂಕೀರ್ತಿಸಿರಿ, ಕೀರ್ತಿಸಿರಿ ನಮ್ಮ ರಾಜನನ್ನು ಸಂಕೀರ್ತಿಸಿರಿ. ದೇವನು ಭೂಮಂಡಲಕ್ಕೆಲ್ಲ ಒಡೆಯನು, ಕೀರ್ತನೆಯಿಂದ ಕೊಂಡಾಡಿರಿ ಆತನನು. ವಹಿಸಿಕೊಂಡನು ದೇವನು ಸರ್ವಾಧಿಪತ್ಯ, ಅಲಂಕರಿಸಿಹನು ತನ್ನ ಪೂಜ್ಯ ಗದ್ದುಗೆಯ. ಒಟ್ಟುಗೂಡಿ ಬಂದರು ಪ್ರಜೆಯ ಪ್ರಮುಖರು, ಅಬ್ರಹಾಮನ ದೇವ ಜನರೊಡನೆ ಸೇರಿಕೊಂಡರು. ಭೂಪಾಲರೆಲ್ಲರೂ ದೇವರಿಗೆ ಅಧೀನರು, ಸರ್ವೋನ್ನತನು ಸರ್ವಭೌಮನು ದೇವರು. ಆತ್ಮೀಯರೇ, ಈ ಕೀರ್ತನೆ ದೇವನು ಸರ್ವಭೌಮನು ಅಂದರೆ ದೇವರು ಎಲ್ಲ ಈ ವಿಶ್ವಕ್ಕೆ ಒಡೆಯನು, ರಾಜಾದಿರಾಜನು. ಆ ಸರ್ವೇಶ್ವರನಿಗೆ ಸ್ತುತಿ ಸ್ತೋತ್ರ ವಂದನೆ ಘನ ಮಾನ ಮಹಿಮೆಗಳನ್ನು ಸಲ್ಲಿಸತಕ್ಕದ್ದು. ನಮಗೆ ಗೊತ್ತಿದೆ, ನಮ್ಮ ಜಪದಲ್ಲಿ ನಾವು ಕಲಿಯುತ್ತೀವಿ, ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದರು? ಆತನನ್ನು ಪ್ರೀತಿಸಲು, ಆರಾಧಿಸಲು ಮತ್ತು ಸ್ತುತಿಸಲು. ಹೌದು, ಸ್ತುತಿಯ ಸಿಂಹಾಸನಗಳಲ್ಲಿ ನಮ್ಮ ದೇವರು ಆಸೀನರಾಗಿದ್ದಾರೆ. ಆ ಸ್ತುತಿಯ ಸಿಂಹಾಸನದಲ್ಲಿರುವ ದೇವರಿಗೆ ನಾವು ಏನನ್ನು ಕೊಡಲು ಸಾಧ್ಯ? ಏನು ಕೊಟ್ಟರು ಕಡಿಮೆಯೇ. ನಾವು ಅವರಿಗೆ ಸ್ತುತಿ ಸ್ತೋತ್ರ ಹೇಗೆ ನಮ್ಮ ಹೃದಯಾಂತರಾಳದಿಂದ, ಸಂಪೂರ್ಣ ಮನಸ್ಸು, ಸಂಪೂರ್ಣ ಹೃದಯ, ಸಂಪೂರ್ಣ ಆತ್ಮದಿಂದ ನಾವು ಅವರನ್ನು ಸ್ತುತಿಸತಕ್ಕದ್ದು. ಅದಕ್ಕೆ ಈ ಕೀರ್ತನೆ ನಮಗೆ ಹೇಳುತ್ತೆ, ಕೀರ್ತಿಸಿರಿ, ಸ್ತುತಿಸಿರಿ, ವಂದಿಸಿರಿ ಪ್ರಭುವನು. ಸರ್ವ ಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯ ಜಯ ಘೋಷ ಮಾಡಿರಿ. ನೋಡಿ, ನಾವು ರಾಜಕಾರಣಿಗಳಿಗೆ ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ಗಳಿದ್ದಾಗ ನಾವು ಚಪ್ಪಾಳೆ ಹೊಡೆಯುತ್ತೀವಿ. ಆದರೆ ಕರಗಳನ್ನು ಕೊಟ್ಟ ಆ ದೇವರಿಗೆ ನಾವು ಚಪ್ಪಾಳೆ ಹೊಡೆಯುವುದರಲ್ಲಿ ತಪ್ಪೇನಿದೆ? ಅದಕ್ಕಾಗಿ ನಾವು ನೋಡ್ತೀವಿ, ಧ್ಯಾನ ಕೂಟಗಳಲ್ಲಿ ಚಪ್ಪಾಳೆ ತಟ್ಟಿ, ಕೈಯ ತಟ್ಟಿ ಹಾಡ್ತಾರೆ. ಈ ವಾಕ್ಯದ ಪ್ರೇರಣೆ ಅಂದರೆ ದೇವರನ್ನು ನಾವು ಸ್ತುತಿಸುವ ರೀತಿ, ಸ್ತುತಿ ಆರಾಧನೆ. ನಾವು ನೋಡ್ತೀವಿ, ಯಾವಾಗಲೂ ಮೊದಲು ಪವಿತ್ರಾತ್ಮರ ಗೀತೆ, ಸ್ತುತಿ ಆರಾಧನೆ, ತದನಂತರ ಆರಾಧನೆಯ ಗೀತೆಗಳು. ವಿವಿಧ ರೀತಿಯಲ್ಲಿ ನಾವು ದೇವರನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡುತ್ತೇವೆ. ವಿ ಪ್ರೈಸ್ ಅಂಡ್ ವರ್ಶಿಪ್ ಗಾಡ್. ಸರ್ವ ಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯ ಜಯ ಘೋಷ ಮಾಡಿರಿ ಅಂದರೆ ಸ್ತುತಿಸಿರಿ. ಪರಾತ್ಪರನಾದ ಪ್ರಭುವು ಘನ ಗಂಭೀರನು, ಪ್ರಪಂಚಕ್ಕೆಲ್ಲ ರಾಜಾದಿರಾಜನು. ಯಾಕೆ ನಾವು ಆತನನ್ನು ಸ್ತುತಿಸಬೇಕು? ಆತ ಪ್ರಪಂಚಕ್ಕೆಲ್ಲ ಒಡೆಯ, ನಮ್ಮ ರಾಜಾದಿರಾಜ. ಈಗ ನಮಗೆ ಯೇಸುವನ್ನೇ ದಯಪಾಲಿಸಿದ್ದಾರೆ, ವಿಶ್ವದ ಅರಸ ಯೇಸು. ಅವರನ್ನು ನಾವು ಸ್ತುತಿಸತಕ್ಕದ್ದು. ಜನಾಂಗಗಳ ನಾಥ ನಮಗಧೀನಪಡಿಸಿಹನು, ರಾಷ್ಟ್ರಗಳನ್ನು ನಮಗೆ ಪಾದಪೀಠವಾಗಿಸಿಹನು.
ಅಂದರೆ ಎಲ್ಲ ಶತ್ರುಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮನ್ನು ಆಶೀರ್ವದಿಸಿದ ದೇವರು. ಆ ದೇವಾದಿ ದೇವನಿಗೆ ನಾವು ಸ್ತುತಿ, ಸ್ತೋತ್ರ, ಘನತೆ, ಘನಮಾನ, ಮಹಿಮೆಗಳನ್ನು ಸಲ್ಲಿಸತಕ್ಕದ್ದು. ಆಯ್ದ ನಾಡನ್ನು ಸೊತ್ತಾಗಿ ನೀಡಿದ ನಮಗೆ, ಅಂದರೆ ಕಾನಾನ್ ನಾಡನ್ನು ನಮಗೆ ನೀಡಿದನಾತ. ಪ್ರತಿಷ್ಠಿತರು ನಾವು ಆತನೊಲಿದ ಯಾಕೋಬಿಗೆ. ನೋಡಿ ಹೇಗೆ ದೇವರು ಯಾಕೋಬನಿಗೆ ಒಲಿದರು, ಅಂದರೆ ಇಸ್ರಾಯೇಲ್ ಜನಾಂಗದರಿಗೆ ಒಲಿದರು, ನಮಗೂ ಕೂಡ ಅವರು ಒಲಿಯುತ್ತಾರೆ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತೂರಿ ನಾದ ಜೊತೆಗೆ. ಏರಿದನು ನೋಡಿ, ಒಂದು ರೀತಿಯಲ್ಲಿ ಕೀರ್ತನೆ, ಒಂದು ಪ್ರವಾದನೆಯೂ ಕೂಡ ಆಗಿದೆ. ಏರಿದನು ಪ್ರಭು ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಆವಾಗ ಹೊಸ ಒಡಂಬಡಿಕೆ ಬರಲಿಲ್ಲ, ಯೇಸು ಇನ್ನೂ ಬರಲಿಲ್ಲ. ಆದ್ರೆ ಅವ್ರು ಏನ್ ಹೇಳ್ತಾರೆ, ಏರಿದನು ಪ್ರಭು ಜಯ ಜಯಕಾರದೊಂದಿಗೆ. ಒಂದು ರೀತಿಯಲ್ಲಿ ದೇವರಿಗೆ ಸ್ತುತಿ ಸಲ್ಲಿಸುವಂಥದ್ದು. ಎರಡನೇ ರೀತಿಯಲ್ಲಿ ಪ್ರವಾದನೆ ರೂಪದಲ್ಲಿ ನೀವು ನೋಡುವುದಾದರೆ ಯೇಸು ಜಯ ಜಯಕಾರದೊಂದಿಗೆ ಏರುತ್ತಾರೆ. ಆರೋಹಣವಾದನು ತುತೂರಿನಾದ ಜೊತೆಗೆ ಸ್ವರ್ಗಾರೋಹಣವಾಗುವ ಒಂದು ದೃಶ್ಯವನ್ನು ಇಲ್ಲಿ ಈ ಬರಹಗಾರ, ಕೀರ್ತನಗಾರ ಮನಗಾಣುತ್ತಾನೆ. ಕೀರ್ತಿಸಿರಿ ನಮ್ಮ ದೇವನನ್ನು ಸಂಕೀರ್ತಿಸಿರಿ, ಪ್ರೈಸ್ ಅಂಡ್ ವರ್ಶಿಪ್ ಹಿಮ್. ಕೀರ್ತಿಸಿರಿ ನಮ್ಮ ರಾಜನನ್ನು ಸಂಕೀರ್ತಿಸಿರಿ. ದೇವನು ಭೂಮಂಡಲಕ್ಕೆಲ್ಲ ಒಡೆಯನು, ಸೃಷ್ಟಿಕರ್ತನು ಆತ. ಕೀರ್ತನೆಯಿಂದ ಕೊಂಡಾಡಿರಿ ಆತನನು. ಅದಕ್ಕಾಗಿ ನಾವು ಕೀರ್ತನೆ ಹಾಡುವುದು ಹೆಚ್ಚಾಗಿ ನಾವು ಏನ್ ಮಾಡ್ತೀವಿ, ಈ ಹಾಡುಗಳು ಮನೆಯಲ್ಲಿ ಹಾಡ್ತೀವಿ, ಸ್ತುತಿಗೀತೆಗಳನ್ನು ಹಾಡ್ತೀವಿ, ದೇವಾಲಯದಲ್ಲಿ ಹಾಡುಗಳಿಗೆ ವಿಶೇಷವಾದ ಆರಾಧನಾ ವಿಧಿಯಲ್ಲಿ ಮಹತ್ವವಿದೆ. ವಹಿಸಿಕೊಂಡನು ದೇವನು ಸರ್ವಾಧಿಪತ್ಯ, ಈ ಸರ್ವಾಧಿಪತ್ಯ ದೇವನದೇ. ಅಲಂಕರಿಸಿಹನು ತನ್ನ ಪೂಜ್ಯ ಗದ್ದುಗೆಯ. ಒಟ್ಟುಗೂಡಿ ಬಂದರು ಪ್ರಜೆಯ ಪ್ರಮುಖರು, ಅಂದರೆ ಎಲ್ಲ ಈ ಟ್ರೈಬ್ಸ್ ಆ್ಯಂಡ್ ನೇಷನ್ಸ್, ಅಂದರೆ ಜನರೆಲ್ಲರೂ, ಎಲ್ಲ ಕುಲ ಗೋತ್ರಗಳು ಅಲ್ಲಿ ಬಂದವು. ಒಟ್ಟುಗೂಡಿ ಬಂದರು ಪ್ರಜೆಯ ಪ್ರಮುಖರು, ಅಬ್ರಹಾಮನ ದೇವ ಜನರೊಡನೆ ಸೇರಿಕೊಂಡರು. ಭೂಪಾಲರೆಲ್ಲರೂ ದೇವರಿಗೆ ಅಧೀನರು, ಸರ್ವೋನ್ನತನು ಸರ್ವಭೌಮನು ದೇವರು. ಭೂಪಾಲರೆಲ್ಲರೂ ದೇವರಿಗೆ ಅಧೀನರು. ಅದರಿಂದ ಇಲ್ಲಿ ಪಾಲನೆ ಮಾಡುವವರೆಲ್ಲರೂ ಯಾರೂ ನಾವು ಹೆಚ್ಚಳ ಪಡಬೇಕಾಗಿಲ್ಲ, ಅಹಂಕಾರ ಗರ್ವ ದರ್ಪ ಪಡಬೇಕಾಗಿಲ್ಲ. ಭೂಪಾಲರೆಲ್ಲರೂ ದೇವರಿಗೆ ಅಧೀನರು. ಅದಕ್ಕಾಗಿ ನಾವೇನ್ ಮಾಡಬೇಕು, ನಾವು ಅವರಿಗಾಗಿ ಪ್ರಾರ್ಥಿಸಬೇಕು. ಸರ್ವೋನ್ನತನು ಸರ್ವಭೌಮನು ದೇವರು, ಏಕೆಂದರೆ ಈ ವಿಶ್ವವನ್ನು ದೇವರು ಆಡಳಿತ ನಡೆಸ್ತಾ ಇದ್ದಾರೆ. ಮುಂದಿನ ಕೀರ್ತನೆ 48ನೇ ಕೀರ್ತನೆ ವಾಕ್ಯ 1-14. ಇಲ್ಲಿ ಸಿಯೋನು ಶಿಖರ ಪವಿತ್ರ, ಅದರ ಕುರಿತು ನಾವು ನೋಡುತ್ತೀವಿ. ಸಿಯೋನು ಶಿಖರ ಅಂದರೆ ಪ್ರಭು ಇರುವ ಸ್ಥಳ, ಅಥವಾ ನಾವು ಅದನ್ನು ಸ್ವರ್ಗ ಅಂತಲೂ ಯೋಚಿಸಬಹುದು. ಸರ್ವ ಸ್ತುತಿಗೆ ಪಾತ್ರ ಪ್ರಭುವು ಪರಮೋನ್ನತ, ದೇವನಗರದಲ್ಲಿ ಆತನ ಪವಿತ್ರ ಪರ್ವತ. ಎತ್ತರದಲ್ಲಿ ಸುಂದರ, ಉತ್ತರದಲ್ಲಿ ಸಿಯೋನ್ ಶಿಖರ, ಆನಂದದಾಯಕ ರಾಜಾದಿ ರಾಜನ ಆ ನಗರ. ಅದರ ಕೋಟೆ ಕೊತ್ತಲಗಳ ನಡುವೆ ದೇವನು ತಾನೇ ಸುಭದ್ರ ದುರ್ಗವೆಂದು ತೋರಿಹನು. ಕೂಡಿದರೊಂದಾಗಿ ರಾಜರುಗಳು ದಾಳಿ ಮಾಡ ಬಂದರು, ನೋಡಿ ನಿಬ್ಬೆರಗಾದರೂ ತಲ್ಲಣಗೊಂಡು ಓಡಿ ಹೋದರು. ನಡುಗುವಂತಾಯಿತಲ್ಲಿ ಗಡಗಡನೆ, ಪ್ರಸವ ವೇದನೆ ಎಂತಾಯಿತವರಿಗೆ. ತಾರ್ಷೀಸ್ ನಾಡಿನ ದೊಡ್ಡ ದೊಡ್ಡ ಹಡಗುಗಳನ್ನು ಚಂಡಮಾರುತದಿಂದ ಪುಡಿ ಪುಡಿ ಮಾಡಿದೆ ನೀನು. ಕಿವಿಯಾರೆ ಕೇಳಿದಂತೆಯೇ ಕಣ್ಣಾರೆ ಕಂಡೆವು, ಸರ್ವಶಕ್ತ ಪ್ರಭುವನ್ನು ದೇವನಗರದಲ್ಲಿ ಕಂಡೆವು. ನಿನ್ನ ಅಚಲ ಪ್ರೀತಿಯನ್ನು ದೇವ ಸ್ಮರಿಸುವೆವು, ನಿನ್ನ ಮಹಾದಾಲಯದೊಳು ಅದನ್ನು ಧ್ಯಾನಿಸುವೆವು. ನಿನ್ನ ನಾಮದಂತೆ ನಿನ್ನ ಹೊಗಳಿಕೆ ಮುಟ್ಟುತ್ತದೆ ಜಗದ ಎಲ್ಲೆ ಎಲ್ಲೆಗೆ. ದೇವ ನೀತಿ ಭರಿತ ನಿನ್ನ ಆಳ್ವಿಕೆ. ಸಿಯೋನ್ ಪಟ್ಟಣಿಗರು ಹರ್ಷಗೊಳ್ಳಲಿ, ಯೋಧ್ಯ ನಗರಗಳು ಆನಂದ ಪಡಲಿ, ನಿನ್ನ ನ್ಯಾಯವನ್ನು ನೆನಪಿಸಿಕೊಳ್ಳಲಿ. ಸಂಚಾರ ಮಾಡಿರಿ ಸಿಯೋನ್ ನಗರದೊಳು, ಮಾಡಿರಿ ಪ್ರದಕ್ಷಿಣೆ ಅದರ ಸುತ್ತಲೂ. ಲೆಕ್ಕವಿಲ್ಲದಿವೆ ನೋಡಿ ಗೋಪುರಗಳು, ಕಣ್ಣಿಟ್ಟು ನೋಡಿರಿ ಅದರ ಕೋಟೆಗಳನ್ನು. ಚೆನ್ನಾಗಿ ಗಮನಿಸಿರಿ ಅದರ ಪ್ರಕಾರಗಳನ್ನು, ಆಗ ತಿಳಿಸಿರಿ ಮುಂದಣ ಪೀಳಿಗೆಗಿಂತೆಂದು. ಈತನೀತನೇ ನಮ್ಮ ದೇವನು ಯುಗ ಯುಗಕ್ಕೂ, ನಮಗೀತ ಮಾರ್ಗದರ್ಶಕ ತಲಾಂತರಕ್ಕೂ. ಆತ್ಮೀಯ ಸಹೋದರ ಸಹೋದರಿಯರೇ, ಸಿಯೋನು ಶಿಖರ ಅಂದರೆ ದೇವರು ಇರುವ ಸ್ಥಳ ಪವಿತ್ರ. ದೇವರ ಶಿಖರಕ್ಕೆ ಏರಬಲ್ಲವರು ಯಾರು? ಆತನ ಹತ್ತಿರಕ್ಕೆ ಬರುವವರು ಯಾರು? ಅಂತರಂಗದಲ್ಲಿ ಶುದ್ಧಿ ಉಳ್ಳವನು ಮಾತ್ರ ಸಾಧ್ಯ ಅಂತೇಳಿ ಕೀರ್ತನೆಗಾರ ನಾವು ಕೀರ್ತನೆಯಲ್ಲಿ ಓದುತ್ತೇವೆ.
ಸರ್ವ ಸ್ತುತಿಗೆ ಪಾತ್ರ ಪ್ರಭುವು ಪರಮೋನ್ನತ, ದೇವನಗರದಲ್ಲಿ ಆತನ ಪವಿತ್ರ ಪರ್ವತ. ಎತ್ತರದಲ್ಲಿ ಸುಂದರ, ಉತ್ತರದಲ್ಲಿ ಸಿಯೋನ್ ಶಿಖರ, ಆನಂದದಾಯಕ ರಾಜಾದಿರಾಜನ ಆ ನಗರ. ಅದರ ಕೋಟೆ ಕೊತ್ತಲಗಳ ನಡುವೆ ದೇವನು ತಾನೇ ಸುಭದ್ರ ದುರ್ಗವೆಂದು ತೋರಿಹನು. ಅಂದರೆ ಸರ್ವ ಎಲ್ಲ ಸ್ತುತಿಗಳನ್ನು ಕೊಟ್ಟರು ಅದಕ್ಕೆ ಪಾತ್ರ ನಮ್ಮ ದೇವರು. ಆತನ ಪವಿತ್ರ ಪರ್ವತ ಅಂದರೆ ಆತನ ಪರಿಶುದ್ಧ ಸ್ಥಳ, ಜಾಗ. ಎತ್ತರದಲ್ಲಿ ಸುಂದರ, ಉತ್ತರದಲ್ಲಿ ಸಿಯೋನ್ ಶಿಖರ, ಆನಂದದಾಯಕ ರಾಜಾದಿರಾಜನ ಆ ನಗರ. ಅದರ ಕೋಟೆ ಕೊತ್ತಲಗಳ ನಡುವೆ ದೇವನು ತಾನೇ ಸುಭದ್ರ ದುರ್ಗವೆಂದು ತೋರಿಹನು. ದೇವರೇ ನಮಗೆ ದುರ್ಗ, ದೇವರೇ ನಮಗೆ ಆಶ್ರಯ. ದೇವರಲ್ಲಿ ನಾವಿದ್ದಾಗ ಆತ ನಮ್ಮನ್ನು ರಕ್ಷಿಸುತ್ತಾನೆ. ಕೂಡಿದರೊಂದಾಗಿ ರಾಜರುಗಳು ದಾಳಿ ಮಾಡ ಬಂದರು, ನೋಡಿ ನಿಬ್ಬೆರಗಾದರೂ ತಲ್ಲಣಗೊಂಡು ಓಡಿ ಹೋದರು. ನೋಡಿ, ಕೂಡಿದರೊಂದಾಗಿ ರಾಜರುಗಳು ದಾಳಿ ಮಾಡಲು ಅಂದರೆ ದೇವರ ಪ್ರಜೆಯ ವಿರೋಧವಾಗಿ ದಾಳಿ ಮಾಡಲು ಬಂದರು, ಆದರೆ ನಿಬ್ಬೆರಗಾಗಿ ಓಡಿ ಹೋದರು, ತಲ್ಲಣಗೊಂಡರು. ನಡುಗುವಂತಾಯ್ತಲ್ಲಿ, ಗಡಗಡನೆ ಪ್ರಸವ ವೇದನೆಯಂತಾಯ್ತವರಿಗೆ. ಯಾಕಂದ್ರೆ ದೇವರ ಪ್ರಸನ್ನತೆ, ದೇವರ ಶಕ್ತಿ ಅಲ್ಲಿದ್ದಾಗ ಅವರು ಏನು ಮಾಡಲು ಅಸಾಧ್ಯ. ತಾರ್ಷೀಷ್ ನಾಡಿನ ದೊಡ್ಡ ದೊಡ್ಡ ಹಡಗುಗಳನ್ನು ಚಂಡಮಾರುತದಿಂದ ಪುಡಿ ಪುಡಿ ಮಾಡಿದೆ ನೀನು. ಕಿವಿಯಾರೆ ಕೇಳಿದಂತೆಯೇ ಕಣ್ಣಾರೆ ಕಂಡೆವು, ಸರ್ವಶಕ್ತ ಪ್ರಭುವನ್ನು ದೇವನಗರದಲ್ಲಿ ಕಂಡೆವು. ಅಂದರೆ ನಿಮ್ಮ ದರ್ಶನ ನಮಗೆ ಇತ್ತೀರಿ, ನಿಮ್ಮ ಪ್ರಸನ್ನತೆಯ ಅನುಭವ ನಮಗಾಯಿತು. ನಿನ್ನ ಅಚಲ ಪ್ರೀತಿಯನ್ನು ದೇವ ಸ್ಮರಿಸುವೆವು, ನಿನ್ನ ಮಹದಾಲಯದೊಳು ಅದನ್ನು ಧ್ಯಾನಿಸುವೆವು. ಆದುದರಿಂದ ನಾವು ಏನು ಮಾಡ್ತೀವಿ, ನಮ್ಮ ದೇವಾಲಯದ ಒಳಗೆ ಆತನ ಅಚಲ ಪ್ರೀತಿಯನ್ನು ಸ್ಮರಿಸುತ್ತೇವೆ. ಅದಕ್ಕಾಗಿ ಪ್ರತಿ ಭಾನುವಾರ ಅಥವಾ ಬಲಿಪೂಜೆಗೆ, ಆರಾಧನೆಗೆ ನಾವು ಪ್ರೀತಿಯಿಂದ ಬರ್ತಾ ಇದ್ದೀವಿ. ನಿನ್ನ ಮಹದಾಲಯದೊಳು ಅದನ್ನು ಧ್ಯಾನಿಸುವೆವು, ಅಲ್ಲಿ ನಿನ್ನನ್ನು ನಾವು ಧ್ಯಾನಿಸುವೆವು. ನಿನ್ನ ನಾಮದಂತೆ ನಿನ್ನ ಹೊಗಳಿಕೆ ಮುಟ್ಟುತ್ತದೆ ಜಗದ ಎಲ್ಲೆಗೆ. ದೇವ, ನೀತಿ ಭರಿತ ನಿನ್ನ ಆಳ್ವಿಕೆ, ನಿನ್ನ ಆಳ್ವಿಕೆ ನೀತಿ ಭರಿತ. ನಿನ್ನ ನಾಮದ ಹೊಗಳಿಕೆ ಎಲ್ಲೆಗೆ ಮುಟ್ಟುತ್ತದೆ. ಸಿಯೋನ್ ಪಟ್ಟಣಿಗರು ಹರ್ಷಗೊಳ್ಳಲಿ, ಯೆಹೂದ್ಯ ನಗರಗಳು ಆನಂದ ಪಡಲಿ, ನಿನ್ನ ನ್ಯಾಯವನ್ನು ನೆನಪಿಸಿಕೊಳ್ಳಲಿ. ಸಂಚಾರ ಮಾಡಿರಿ ಸಿಯೋನ್ ನಗರದೊಳು, ಮಾಡಿರಿ ಪ್ರದಕ್ಷಿಣೆ ಅದರ ಸುತ್ತಲು. ಲೆಕ್ಕವಿಲ್ಲದಿವೆ ನೋಡಿ ಗೋಪುರಗಳು, ಕಣ್ಣಿಟ್ಟು ನೋಡಿರಿ ಅದರ ಕೋಟೆಗಳನ್ನು, ಚೆನ್ನಾಗಿ ಗಮನಿಸಿರಿ ಅದರ ಪ್ರಾಕಾರಗಳನ್ನು. ಆಗ ತಿಳಿಯಿರಿ ಮುಂದಣ ಪೀಳಿಗೆಗಿಂತೆಂದು, ಈತ ನೀತನೇ ನಮ್ಮ ದೇವನು ಯುಗಯುಗಕ್ಕೂ, ನಮಗೀತ ಮಾರ್ಗದರ್ಶಕ ತಲತಲಾಂತರಕ್ಕೂ. ಕಣ್ಣಿಟ್ಟು ನೋಡಿರಿ ಅದರ ಕೋಟೆಗಳನ್ನು, ಚೆನ್ನಾಗಿ ಗಮನಿಸಿರಿ ಅದರ ಪ್ರಾಕಾರಗಳನ್ನು. ಆಗ ತಿಳಿಸಿರಿ ಮುಂದಣ ಪೀಳಿಗೆಗೆ. ನೋಡಿ, ಏನು ಮಾಡಿ, ಮುಂದಿನ ಪೀಳಿಗೆಗೆ ತಿಳಿಸಿರಿ, ಈತ ನೀತನೇ ನಮ್ಮ ದೇವ. ಅಂದರೆ ನಮ್ಮ ದೇವರ ಶಕ್ತಿ, ಸಾಮರ್ಥ್ಯವನ್ನು ನಾವು ಪ್ರಚುರಪಡಿಸತಕ್ಕದ್ದು, ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸತಕ್ಕದ್ದು, ಆ ಪ್ರಾರ್ಥನಾ ಜೀವನ ಜೀವಿಸತಕ್ಕದ್ದು, ಆರಾಧನೆಯನ್ನು ಅವರಿಗೆ ಸಮರ್ಪಿಸತಕ್ಕದ್ದು. ನಮ್ಮ ಗೀತ ಮಾರ್ಗದರ್ಶಕ ತಲತಲಾಂತರಕ್ಕೂ. ದೇವರೇ ನಮ್ಮ ಮಾರ್ಗದರ್ಶಕ ತಲತಲಾಂತರಕ್ಕೂ. ಕೀರ್ತನೆ 49. ಸಾವನ್ನು ತಪ್ಪಿಸೋದು ಸಿರಿ ಸಂಪತ್ತು. ಸರ್ವ ಜನಾಂಗಗಳೇ ಗಮನಿಸಿರಿ, ಭೂ ನಿವಾಸಿಗಳೇ ನನಗೆ ಕಿವಿಗುಡಿ. ಜನಸಾಮಾನ್ಯರೇ, ಜನಾಧಿಪತಿಗಳೇ, ದರಿದ್ರರೇ, ಧನವಂತರೇ, ನೀವೆಲ್ಲರೂ ನನ್ನ ಮಾತುಗಳನ್ನು ಕಿವಿಗೊಟ್ಟು ಆಲಿಸಿರೈ. ನನ್ನ ಬಾಯಿ ಬೋಧಿಸುವುದು ಸುಜ್ಞಾನವನು, ನನ್ನ ಮನ ಧ್ಯಾನಿಸುವುದು ವಿವೇಚನೆಯನು. ನಾ ಕಿವಿಗೊಟ್ಟು ಆಲಿಸುವೆನು ಧರ್ಮದ ಗಾದೆಯನು, ವೀಣೆ ನುಡಿಸುತ್ತಾ ವಿವರಿಸುವೆನು ಅದರ ಗೂಢಾರ್ಥವನು. ಆಪತ್ಕಾಲದಲ್ಲಿ ನಾನೇಕೆ ಭಯಪಡಬೇಕು, ದ್ವೇಷಗಳ ದಾಳಿಗೆ ನಾನೇಕೆ ಹೆದರಬೇಕು. ಅವರ ಭರವಸೆ ಸಿರಿ ಸಂಪತ್ತಿನಲ್ಲಿ, ಅವರ ಹಿರಿಮೆ ಅಧಿಕಾಸ್ತಿ ಪಾಸ್ತಿಯಲ್ಲಿ. ತನ್ನನ್ನು ತಾನೇ ಮುಕ್ತಗೊಳಿಸುವ ಜೀವಾತ್ಮನಿಲ್ಲ, ದೇವರಿಗೆ ಈಡು ಕೊಟ್ಟು ಪ್ರಾಣ ಉಳಿಸಿಕೊಳ್ಳಬಲ್ಲ ನರನಿಲ್ಲ. ಪ್ರಾಣಕ್ಕೆ ತೆರಬೇಕಾದ ಈಡು ಅಮೂಲ್ಯ, ಅದಕ್ಕೆ ಸಾಕಷ್ಟು ತೆರಲು ಯಾರಿಗೂ ಅಸಾಧ್ಯ. ಸಮಾಧಿಗಿಳಿಯದೆ ಸದಾ ಬಾಳುವ ಬಯಕೆ, ಮಾನವ ಶಕ್ತಿಗೆ ಮೀರಿದುದು ಆ ಗಳಿಕೆ. ಬುದ್ಧಿಜೀವಿಗಳು ಸಾಯುವುದು ಖಂಡಿತ, ಮೂರ್ಖ ಮಂದಗತಿಗಳ ಅಳಿವು ನಿಶ್ಚಿತ. ಅವರ ಸುತ್ತು ಪರರ ಪಾಲು, ಇದು ಖಚಿತ.
ತಮ್ಮ ಹೆಸರಲ್ಲೆಷ್ಟೋ ಸೊತ್ತಿದ್ದರೂ ಸಮಾಧಿಯೇ ಅವರಿಗೆ ಶಾಶ್ವತ ಮಂದಿರವು, ಅದುವೇ ಅವರಿಗೆ ನಿತ್ಯ ನಿವಾಸವು. ನೆಲೆಯಾಗಿರನು ನರನು ಪಟ್ಟ ಪದವಿಯಲ್ಲಿ, ನಾಶವಾಗುವನು ಪಶು ಪ್ರಾಣಿಗಳ ಪರಿ. ಮೂಢನಂಬಿಕೆಯುಳ್ಳವರ ಗತಿ ಇದುವೇ, ಆ ಮೂಢರ ನಂಬಿ ನಡೆದವರಿಗೂ ಹಾಗೆಯೇ. ದೂಡುವನು ಅವರನ್ನು ಕುರಿ ಹಿಂಡಿನಂತೆ ಪಾತಾಳಕ್ಕೆ, ಮರಣವೇ ಕುರಿಗಾಯಿ ಆ ನಿಧನ ನಿವಾಸಿಗಳಿಗೆ. ವಿನಾಶಗೊಳ್ಳುವುದು ಆ ತಳದಲ್ಲಿ ಅವರ ರೂಪರೇಖೆ, ಆಳುವರು ಸಜ್ಜನರು ಅವರೆಲ್ಲರನ್ನು ಉದಯ ಕಾಲಕ್ಕೆ. ನನ್ನನ್ನಾದರೂ ಸ್ವಾಗತಿಸುವನು ದೇವನು, ಪಾತಾಳದ ಹಿಡಿತದಿಂದ ಬಿಡಿಸುವನು. ಒಬ್ಬನು ಧನಿಕನಾದಾಗ ನೀ ಕಳವಳಗೊಳ್ಳಬೇಡ, ಅವನ ಮನೆಯ ಸೊಬಗನ್ನು ಕಂಡು ನಿರಾಶೆಗೊಳ್ಳಬೇಡ. ಸಾಯುವಾಗ ಏನನ್ನೂ ಕೊಂಡು ಹೋಗುವುದಿಲ್ಲ, ಘನತೆ ಅವನ ಬೆನ್ನು ಹತ್ತಿ ಹೋಗುವಂತಿಲ್ಲ. ಸಿರಿ ಬಂದಾಗ ಕೊರತೆ ಇರದು ಹೊಗಳಿಕೆಗೆ, ಆತ್ಮಸ್ತುತಿ ಮುಖಸ್ತುತಿ ಇವುಗಳ ಮೆರೆತಕ್ಕೆ. ಸೇರದಿರನಾಥ ಪಿತೃಗಳ ದೌಗತಿಯನು, ಅವಿವೇಕಿ ಕಾಣನು ಎಂದಿಗೂ ಪರಂ ಜ್ಯೋತಿಯನು. ನೆಲೆಯಾಗಿರನು ಪಟ್ಟ ಪದವಿಯಲ್ಲಿ, ನಾಶವಾಗುವನು ಪಶು ಪ್ರಾಣಿಗಳ ಪರಿ. ಆದ್ಮೇಲೆ ಎಂಥ ಒಂದು ಸುಂದರ ಕೀರ್ತನೆ, ಅರ್ಥಗರ್ಭಿತ ಕೀರ್ತನೆ. ಈ ಕೀರ್ತನೆಯಲ್ಲಿ ನಮ್ಮ ಜೀವನ ಹೇಗೆ ನಾವು ಜೀವಿಸತಕ್ಕದ್ದು ಮತ್ತು ನಾವು ಈ ಲೋಕದಲ್ಲಿ ಹೇಗೆ ಬಾಳಬೇಕು ಎಂಬುದಾಗಿ ನಮಗೆ ಒಂದು ಮಾರ್ಗದರ್ಶನವಾಗಿ ಈ ಕೀರ್ತನೆಯಲ್ಲಿ ಈ ಕೀರ್ತನಕಾರ ನಮಗೆ ತಿಳಿಯಪಡಿಸುತ್ತಾನೆ. ಸರ್ವ ಜನಾಂಗಗಳೇ ಗಮನಿಸಿರಿ, ಭೂನಿವಾಸಿಗಳೇ ನನಗೆ ಕಿವಿಗೊಡಿ. ದೇವರ ಮಾತನ್ನು, ದೇವರ ಸ್ವರವನ್ನು ಆಲಿಸಿರಿ. ಜನಸಾಮಾನ್ಯರೇ, ಜನಾಧಿಪತಿಗಳೇ, ದರಿದ್ರರೇ, ಧನವಂತರೇ, ನೀವೆಲ್ಲರೂ ನನ್ನ ಮಾತುಗಳಿಗೆ ಕಿವಿಗೊಟ್ಟು ಆಲಿಸಿರೈ. ದೇವರ ಮಾತು ಎಲ್ಲರಿಗೂ, ಇದು ಕೆಲವರಿಗೆ ಮಾತ್ರ ಅಲ್ಲ. ಕೆಲವರು ಯೋಚನೆ ಮಾಡ್ಬೋದು ಇದು ಗುರುಗಳಿಗೆ ಧರ್ಮ ಬಗೆದ್ರೆ ಮಾತ್ರ ಸೀಮಿತ ಅಂತೇಳಿ. ಖಂಡಿತ ಅಲ್ಲ. ಇದು ಜನಸಾಮಾನ್ಯರಿಗೆ, ಜನಾಧಿಪತಿಗಳಿಗೆ, ದರಿದ್ರರಿಗೆ, ಧನವಂತರಿಗೆ, ಎಲ್ಲರಿಗೆ, ಬಡವರಿಗೆ, ಸಿರಿವಂತರಿಗೆ, ಎಲ್ಲರಿಗೂ ದೇವರ ವಾಕ್ಯ. ಆದ್ದರಿಂದ ದೇವರ ವಾಕ್ಯದ ಮಹತ್ವವನ್ನು ನಾವು ಅರಿಯತಕ್ಕದ್ದು, ಅದರಂತೆ ನಾವು ಜೀವಿಸತಕ್ಕದ್ದು. ನನ್ನ ಬಾಯಿ ಬೋಧಿಸುವುದು ಸುಜ್ಞಾನವನು. ನೋಡಿ, ನನ್ನ ಬಾಯಿ ಬೋಧಿಸುವುದು ಸುಜ್ಞಾನವನು, ನನ್ನ ಮನ ಧ್ಯಾನಿಸುವುದು ವಿವೇಚನೆಯನು. ಈ ನನ್ನ ಬಾಯಿ ಬೋಧಿಸುವುದು ಸುಜ್ಞಾನವನು ಅಂದರೆ ದೇವರ ಜ್ಞಾನ ನನ್ನ ಬಾಯಿಯ ಮೂಲಕ ಹೊರಡಬೇಕು. ನಾನು ಮಾತನಾಡೋ ಮಾತಿರಬಹುದು, ಅದು ಕೂಡ ಆಶೀರ್ವಾದ ಹೊಂದಿದ ಮಾತಾಗಿರಬೇಕು. ಆದ್ದರಿಂದ ದೇವರ ಬಾಯಿ ಬೋಧಿಸುವುದು ಸುಜ್ಞಾನವನು. ದೇವರ ಬಾಯಿಯಿಂದ ಕೆಟ್ಟ ಮಾತು ಬರಲು ಸಾಧ್ಯವಿಲ್ಲ. ಯಾಕೆಂದ್ರೆ ಆತ ಸದಾಕಾಲಕ್ಕೂ ಒಳಿತು ಮಾಡುವಾತ, ಪ್ರೀತಿ ಭರಿತನಾತ, ದಯಾವಂತ, ಕರುಣಾ ಭರಿತ ಮತ್ತು ಕೃಪಾವಂತ. ನನ್ನ ಮನ ಧ್ಯಾನಿಸುವುದು ವಿವೇಚನೆಯನ್ನು. ಆದ್ದರಿಂದ ನಮ್ಮ ಬಾಯಿಯಲ್ಲೂ ಕೂಡ ಸುಜ್ಞಾನದ ಮಾತುಗಳು ಬರಬೇಕು. ನಮ್ಮ ಮನದಲ್ಲೂ ಕೂಡ ನಾವು ಧ್ಯಾನಿಸುವ ಮಾತುಗಳು ಅದು ಈ ವಿವೇಚನೆಯ ಮಾತುಗಳಾಗತಕ್ಕದ್ದು. ನಾ ಕಿವಿ ಕೊಟ್ಟು ಆಲಿಸುವೆನು ಧರ್ಮದ ಗಾದೆಯನು. ನೋಡಿ, ಅನೇಕ ಗಾದೆಗಳಿವೆ. ಅನುದಿನ ನೆನೆ ನಿನ್ನ ಬಾಳಿನ ಕೊನೆ. ಬಾಳೆಗೆ ಒಂದು ಕೊನೆ ಇದೆ, ಬಾಳೆಗೆ ಒಂದು ಕೊನೆ ಇದೆ. ಹೀಗೆ ಅನೇಕ ಗಾದೆಗಳು ಈ ಲೋಕದಲ್ಲಿವೆ. ದೇವರು ಕೊಟ್ಟದ್ದು ಕೊನೆ ತನಕ, ಮನುಷ್ಯ ಕೊಟ್ಟದ್ದು ಮನೆ ತನಕ. ಇಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ ಅನೇಕ ಗಾದೆಗಳು. ಈ ಗಾದೆಗಳ ಮೂಲಕ ನೀವು ನೋಡಿದ್ರೆ ಆ ಸುಜ್ಞಾನ ಗ್ರಂಥದಲ್ಲಿ ಅಥವಾ ಜ್ಞಾನೋಕ್ತಿಯಲ್ಲಿ ಅನೇಕ ಗಾದೆಗಳ ರೂಪದಲ್ಲಿ ನಾವು ಈ ಕೀರ್ತನೆಯಾದ ನಂತರ ಆ ಪುಸ್ತಕಗಳನ್ನು ಕೂಡ ನಾವು ನೋಡೋಣ. ಯಾಕಂದ್ರೆ ಅಷ್ಟು ಅದ್ಭುತಕರವಾಗಿ ದೇವರು ನಮಗೆ ಈ ಒಂದು ಗಾದೆಗಳ ಮೂಲಕ ಅಥವಾ ಜ್ಞಾನದ ಮೂಲಕ ನಮ್ಮ ಜೊತೆ ಮಾತನಾಡ್ತಾರೆ, ನಮಗೆ ಆಶೀರ್ವದಿಸುತ್ತಾರೆ. ವೀಣೆ ನುಡಿಸುತ್ತಾ ವಿವರಿಸುವೆನು ಅದರ ಗೂಢಾರ್ಥವನು. ನೋಡಿ, ಏನು ನಾ ಕಿವಿ ಕೊಟ್ಟು ಆಲಿಸುವೆನು ಧರ್ಮದ ಗಾದೆಯನ್ನು, ವೀಣೆ ನುಡಿಸುತ್ತಾ ವಿವರಿಸುವೆನು ಅದರ ಗೂಢಾರ್ಥವನು. ಅಂದರೆ ಆ ಗಾದೆಗಳ ಗೂಢಾರ್ಥವನ್ನು ಹಾಡಿನ ರೂಪದಲ್ಲಿ ನಾನು ನಿನಗೆ ತಿಳಿಸುವೆನು. ಅಪತ್ಕಾಲದಲ್ಲಿ ನಾನೇಕೆ ಭಯಪಡಬೇಕು, ದ್ವೇಷಗಳ ದಾಳಿಗೆ ನಾನೇಕೆ ಹೆದರಬೇಕು. ನೋಡಿ, ಅಪತ್ಕಾಲ ಬರುತ್ತೆ, ನಾನೇಕೆ ಹೆದರಬೇಕು, ದ್ವೇಷಿಗಳ ದಾಳಿಗೆ ನಾನೇಕೆ ಹೆದರಬೇಕು. ದ್ವೇಷಿಗಳು ಅನೇಕರು ಇರ್ತಾರೆ. ಅದರಿಂದ ಆಪತ್ಕಾಲ, ಈಗ ನಮಗೆ ಈ ಒಂದು ಕೊರೋನಾ ಸಾಂಕ್ರಾಮಿಕದಿಂದ ಅಥವಾ ಅನೇಕ ರೋಗಗಳು ಅಥವಾ ಮಾರಣಾಂತಿಕ ಕಾಯಿಲೆಗಳು ನಮಗೆ ಬಂದಾಗ ಮತ್ತು ದ್ವೇಷಗಳ ದಾಳಿಗೆ, ದ್ವೇಷ ಮತಾಂಧತೆಯ ಶಕ್ತಿಗಳು ನಮ್ಮನ್ನು ಯೇಸುವನ್ನು ನಂಬುವವರು ಎನ್ನುವ ಕಾರಣಕ್ಕೆ ನಮ್ಮ ಮೇಲೆ ಹಗೆತನ ಸಾಧಿಸುವವರು, ಅವರ ಮನಸ್ಸುಗಳು ಪರಿವರ್ತನೆಯಾಗಲಿ.
ಆಪತ್ಕಾಲದಲ್ಲಿ ನಾನೇಕೆ ಭಯಪಡಬೇಕು, ದ್ವೇಷಗಳ ದಾಳಿಗೆ ನಾನೇಕೆ ಹೆದರಬೇಕು. ಅವರ ಭರವಸೆ ಸಿರಿ ಸಂಪತ್ತಿನಲ್ಲಿ. ನೋಡಿ, ಇಷ್ಟು ದುಡ್ಡು ಮಾಡಿದ್ರು ಸಾಲದು. ನೀವು ನೋಡ್ತೀರಿ, ಲೋಕದಲ್ಲಿ ರಾಜಕಾರಣಿಗಳು ದುಡ್ಡಿನ ಮೇಲೆ ದುಡ್ಡು, ಭ್ರಷ್ಟಾಚಾರದ ಒಂದು ಸಮಯದಲ್ಲಿ ನಾವಿದ್ದೀವಿ. ಅವರ ಹಿರಿಮೆ ಅಧಿಕಾಸ್ತಿ ಪಾಸ್ತಿಯಲ್ಲಿ. ನೋಡಿ, ಭರವಸೆ ಸಿರಿ ಸಂಪತ್ತಿನಲ್ಲಿ. ಇವತ್ತು ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲಿ? ಮೊದಲನೇದಾಗಿ, ಸರ್ವ ಜನಾಂಗಗಳೇ ಗಮನಿಸಿರಿ, ಭೂ ನಿವಾಸಿಗಳೇ ನನಗೆ ಕಿವಿಗೊಡಿರಿ, ಜನಸಾಮಾನ್ಯರೇ, ಜನಾಧಿಪತಿಗಳೇ, ದರಿದ್ರರೇ, ಧನವಂತರೇ. ಆದ್ದರಿಂದ ಅವರ ಭರವಸೆ ಸಿರಿ ಸಂಪತ್ತಿನಲ್ಲಿ. ಈ ಲೋಕದಲ್ಲಿರುವವರು ಲೋಕದ ಹಾಗೆ ಮೆಚ್ಚುಗೆಯಾಗಿ ಜೀವಿಸುವವರು. ಅವರ ಹಿರಿಮೆ ಅಧಿಕ ಆಸ್ತಿ ಪಾಸ್ತಿಯಲ್ಲಿ. ನಿಮ್ಗೆ ಎಷ್ಟು ಆಸ್ತಿಪತಿ, ಅಷ್ಟು ಕೋಟಿ ಇದೆ, ಇಷ್ಟು ಕೋಟಿ ಇದೆ, ಅಷ್ಟು ಜಾಗ ಇದೆ, ಯಾವುದಕ್ಕೆ ಪ್ರಯೋಜನ? ಒಂದು ಕೊರೋನಾ ಸೋಂಕು ನನ್ನನ್ನು ಇವತ್ತು ಕೊಂಡೋದ್ರೆ, ಒಂದು ಮಾರಣಾಂತಿಕ ಕಾಯಿಲೆ, ಹಾರ್ಟ್ ಅಟ್ಯಾಕ್ ಅಥವಾ ಭೂಕಂಪದಲ್ಲಿ ಅಪಘಾತದಲ್ಲಿ ನಾನು ಹೋದ್ರೆ ನಾನು ಕೊಂಡೋಗ್ಲಿಕ್ಕೆ ಇದೆಲ್ಲ ಸಾಧ್ಯನಾ? ಧ್ಯಾನ ಮಾಡತಕ್ಕದ್ದು ಆತ್ಮೀಯರೇ. ಆಸ್ತಿ ಪಾಸ್ತಿ ನಮ್ಮದು ನಾಶ ಆಗಿ ಹೋಗುತ್ತೆ, ಆದರೆ ನಿತ್ಯ ಜೀವದೆಡೆಗೆ ನಮ್ಮ ಜೀವನ ಪಯಣ ಅದು ಉಳಿಯುತ್ತೆ. ತನ್ನನ್ನು ತಾನೇ ಮುಕ್ತಗೊಳಿಸಿಕೊಳ್ಳುವ ಜೀವಾತ್ಮನಿಲ್ಲ. ಐ ಕೆನಾಟ್ ಸೇವ್ ಮೈ ಸೆಲ್ಫ್. ಇವತ್ತು ಫಾದರ್ ಫ್ರಾಂಕ್ಲಿನ್ ರಕ್ಷಿಸಲಿಕ್ಕೆ ಆಗೋಲ್ಲ. ಐ ಕೆನಾಟ್ ಸೇವ್ ಮೈ ಸೆಲ್ಫ್. ತನ್ನನ್ನು ತಾನೇ ಮುಕ್ತಗೊಳಿಸಿಕೊಳ್ಳುವ ಜೀವಾತ್ಮನಿಲ್ಲ. ದೇವರಿಗೆ ಈಡು ಕೊಟ್ಟು ಪ್ರಾಣ ಉಳಿಸಿಕೊಳ್ಳಬಲ್ಲ ನರನಿಲ್ಲ. ದೇವ, ನಿಮಗೆ ಸ್ವಲ್ಪ ದುಡ್ಡು ಕೊಡ್ತೀನಿ, ನನ್ನ ಪ್ರಾಣ ಉಳಿಸು. ದೇವ, ನಿಮಗೆ ಸ್ವಲ್ಪ ನಾನು ಬಂಗಾರ ಕೊಡ್ತೀನಿ, ಪ್ರಾಣ ಉಳಿಸು. ಖಂಡಿತ ಆಗೋಲ್ಲ. ಕೆಲವರು ಹೇಳುವುದಿದೆ, ನಾನು ನೋಡಿದ್ದೀನಿ ಅನೇಕ ಬಾರಿ ಹಾಸ್ಪಿಟಲ್ ಸೇವೆಗೆ. ನಾನು ನನ್ನ ಒಬ್ಬ ಮಿತ್ರ ವೈದ್ಯನೊಟ್ಟಿಗೆ ಹೋಗ್ತಿದ್ದೆ. ನಾನು ಬೆಂಗಳೂರಲ್ಲಿ ಇರುವಾಗ ಕಿದ್ವಾಯಿ ಹಾಸ್ಪಿಟ್ಲಿಗೆಲ್ಲ ಹೋಗ್ತಿರುವಾಗ, ಅಲ್ಲಿ ಕ್ಯಾನ್ಸರ್, ಪೇನ್ ಆ್ಯಂಡ್ ಪ್ಯಾಲಿಯೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಅಲ್ಲಿ ಕೆಲವರು ಒಳ್ಳೆ ಉತ್ತಮ ಹುದ್ದೆಯಲ್ಲಿದ್ದವರು. ಒಬ್ಬ ಹೇಳ್ತಾ ಇದ್ದಾನೆ, ಅವನಿಗೆ ಮೌತ್ ಕ್ಯಾನ್ಸರ್ ಆಗಿತ್ತು. ಅವನು ಹೇಳ್ತಾ ಇದ್ದಾನೆ, ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ, ನನಗೆ ಸೌಖ್ಯ ಕೊಡಿ. ದುಡ್ಡಿಗೆ ಸೌಖ್ಯ ಸಿಗುವುದಿಲ್ಲ, ದುಡ್ಡಿಗೆ ಆರೋಗ್ಯ ಸಿಗುವುದಿಲ್ಲ, ದುಡ್ಡಿಗೆ ನಮಗೆ ಸಂರಕ್ಷಣೆ, ಸಾಲ್ವೇಷನ್ ಕೂಡ ಸಿಗುವುದಿಲ್ಲ, ದುಡ್ಡಿಗೆ ವಿಶ್ವಾಸ ಸಿಗುವುದಿಲ್ಲ, ದುಡ್ಡಿಗೆ ನಾವು ಬೈಬಲ್ ಪಡೆಯಬಹುದು, ಆದರೆ ರಕ್ಷಕ ಸಿಗುವುದಿಲ್ಲ. ಅದರಿಂದ ಆತ್ಮೀಯರೇ, ಅವರ ಭರವಸೆ ಸಿರಿ ಸಂಪತ್ತಿನಲ್ಲಿ, ಅವರ ಹಿರಿಮೆ ಅಧಿಕ ಆಸ್ತಿ ಪಾಸ್ತಿಯಲ್ಲಿ. ತನ್ನನ್ನು ತಾನೇ ಮುಕ್ತಗೊಳಿಸಿಕೊಳ್ಳುವ ಜೀವಾತ್ಮನಿಲ್ಲ. ದೇವರಿಗೆ ಈಡು ಕೊಟ್ಟು ಪ್ರಾಣ ಉಳಿಸಿಕೊಳ್ಳಬಲ್ಲ ನರನಿಲ್ಲ. ಅದರಿಂದ ನಮ್ಮ ಪ್ರಾಣಕ್ಕೆ ಇನ್ಶೂರೆನ್ಸ್ ದೇವರೇ, ಅವರೇ ವಿಮೆ, ಅವರ ಕೃಪೆ, ಅದಕ್ಕಾಗಿ ನಾವು ಅವರನ್ನು ಪ್ರೀತಿಸಿ ಜೀವಿಸತಕ್ಕದ್ದು, ಪ್ರೀತಿಯಿಂದ ಜೀವಿಸತಕ್ಕದ್ದು. ಪ್ರಾಣಕ್ಕೆ ತೆರಬೇಕಾದ ಈಡು ಅಮೂಲ್ಯ. ಅದಕ್ಕೆ ಸಾಕಷ್ಟು ತೆರಲು ಯಾರಿಗೂ ಅಸಾಧ್ಯ. ಈ ಪ್ರಾಣಕ್ಕೆ ತೆರಬೇಕಾದ ಈಡು ಅಮೂಲ್ಯ ಅಂದ್ರೆ ಏನು? ಪಶ್ಚಾತ್ತಾಪ, ದೇವರ ಕರುಣೆ, ದೇವರ ಪ್ರೀತಿ, ಒಳ್ಳೆಯ ಉತ್ತಮ ಜೀವನ, ಮಾನವೀಯ ಮೌಲ್ಯಗಳಿಂದ ಕೂಡಿದ ಜೀವನ. ಇದು ಪ್ರಾಣಕ್ಕೆ ತೆರಬೇಕಾದ ಈಡು ಅಮೂಲ್ಯ. ಅದರಿಂದ ಆ ಜೀವಕ್ಕೆ ನಾವು ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡುವಂಥದ್ದು, ಒಳ್ಳೆಯ ರೀತಿಯಲ್ಲಿ ಜೀವಿಸುವಂಥದ್ದು, ಇದೆಲ್ಲ ಚಾಲೆಂಜ್, ಪಂಥಾಹ್ವಾನ ನಮಗೊಂದು. ಅದಕ್ಕೆ ಸಾಕಷ್ಟು ತೆರಲು ಯಾರಿಗೆ ಸಾಧ್ಯ? ಈ ರೀತಿಯಾಗಿ ಜೀವಿಸಲು ದೇವರ ಕೃಪೆ ಇಲ್ಲದೆ ಸಾಧ್ಯವಿದೆನಾ? ಸಮಾಧಿಗಿಳಿಯದೆ ಸದಾ ಬಾಳುವ ಬಯಕೆ. ಕೆಲವರಿಗೆ ಅಯ್ಯೋ ಸಾವೇ ಬೇಡಪ್ಪ, ಯಾಕೆ ಸಾವು, ಯಾಕೆ ಈ ಸಾವಿದೆ? ಸಮಾಧಿಗೆ ಇಳಿಯದೆ ಸದಾ ಬಾಳುವ ಬಯಕೆ ಅಂದರೆ ಈ ಜೀವವೇ ಶಾಶ್ವತವಿರಲೆಂದು. ಮಾನವ ಶಕ್ತಿಗೆ ಮೀರಿದುದು ಆ ಗಳಿಕೆ. ಆದ್ದರಿಂದ ನಿನ್ನ ಬಯಕೆ, ಅದನ್ನು ನೀನು ಗಳಿಸಲಾಗದು. ಕಾರಣ, ನಿನ್ನ ಜೀವಕ್ಕೆ ಮೂಲ ದೇವರು. ಆ ದೇವರಿಗೆ ನೀನು ವಿಧೇಯರಾಗಬೇಕು, ದೇವರೊಟ್ಟಿಗೆ ಬಾಳಬೇಕು, ದೇವರ ಆ ಆಜ್ಞೆಗಳಿಗೆ ವಿಧೇಯನಾಗಿ ಜೀವಿಸಬೇಕು. ಬುದ್ಧಿಜೀವಿಗಳು ಸಾಯುವುದು ಖಂಡಿತ. ಮೂರ್ಖ ಮಂದಗತಿಗಳ ಅಳಿವು ನಿಶ್ಚಿತ. ಬುದ್ಧಿಜೀವಿಗಳೂ ಸಾಯುವುದು ಖಂಡಿತ. ನೋಡಿ, ಎಷ್ಟೋ ಬುದ್ಧಿಜೀವಿಗಳು, ಸೈಂಟಿಸ್ಟ್ ಇರಬಹುದು, ರೈಟರ್ಸ್ ಇರಬಹುದು, ಕವಿಗಳು ಇರಬಹುದು, ಅನೇಕ ಬುದ್ಧಿಜೀವಿಗಳು ಎಲ್ಲರೂ ಸತ್ತೋದ್ರು. ಮೂರ್ಖ ಮಂದಗತಿಗಳ ಅಳಿವು ನಿಶ್ಚಿತ. ಮೂರ್ಖರು ಕೂಡ ಅಳಿದು ಹೋಗ್ತಾರೆ. ಅವರ ಸೊತ್ತು ಪರರ ಪಾಲು, ಇದು ಖಚಿತ. ಮೂರ್ಖನು ಸತ್ರುನು ಅಥವಾ ಬುದ್ಧಿಜೀವಿ ಸತ್ರುನು ಅವರ ಸೊತ್ತು ಪರರ ಪಾಲಾಗುವುದು. ತಮ್ಮ ಹೆಸರಲ್ಲೆಷ್ಟೋ ಸೊತ್ತಿದ್ದರು, ನೋಡಿ ಎಷ್ಟೋ ಸೊತ್ತಿದ್ದರು, ಸಮಾಧಿ ಅವರಿಗೆ ಶಾಶ್ವತ ಮಂದಿರ. ಆದರೆ ನಮ್ಮ ಜಗತ್ತುಗಳು ಪೋಪ್ ಫ್ರಾನ್ಸಿಸ್ ಯಾವಾಗಲೂ ಹೇಳ್ತಾ ಇದ್ದಾರೆ, ಹೆಚ್ಚಳ ಪಡುವವನು ಮತ್ತು ಗರ್ವ ಅಹಂಕಾರ ಪಡುವವರು, ಸ್ವಾರ್ಥದಲ್ಲಿ ಜೀವಿಸುವವರು ಒಂದು ಸಾರಿ ಸಮಾಧಿ ಹತ್ರ ಹೋಗಿ ನೋಡ್ಬೇಕಂತೆ. ಹಿಂದೆ ಇದ್ದವರು ಈಗ ಇಲ್ಲ, ಅಲ್ಲಿ ಸಮಾಧಿಯಾಗಿದ್ದಾರೆ. ನಮಗೆ ಸಮಾಧಿ ರಿಮೈಂಡ್ ಮಾಡುತ್ತೆ, ಇಂದು ಅವರಿಗೆ ನಾಳೆ ನಿನಗೆ.
ತಮ್ಮ ಹೆಸರಲ್ಲಿ ಎಷ್ಟೋ ಸೊತ್ತಿದ್ದರು. ಇವತ್ತು ಕೆಲವರಿಗೆ ಎಷ್ಟು ಸೊತ್ತಿದೆ ಅವರಿಗೆ ಗೊತ್ತಿಲ್ಲ. ನೋಡಿ, ಕೊಡುವ ಮನಸ್ಸು, ನೀಡುವ ಮನಸ್ಸು ಕೊಡುವುದು ಸರ್ವೇಶ್ವರ. ಸಮಾಧಿಯೇ ಅವರಿಗೆ ಶಾಶ್ವತ ಮಂದಿರವು, ಅದುವೇ ಅವರಿಗೆ ನಿತ್ಯ ನಿವಾಸವು. ನಮ್ಮ ಹೆಸರಲ್ಲಿ ಎಷ್ಟು ಸೊತ್ತಿದ್ದರು, ಎಷ್ಟು ಆಸ್ತಿ ಇದ್ದರು, ಅದು ನಮಗೆ ಸಂರಕ್ಷಣೆ ಕೊಡೋಲ್ಲ. ಸಮಾಧಿ ನಮಗೆ ಶಾಶ್ವತ, ಅದುವೇ ಅವರಿಗೆ ನಿತ್ಯ ನಿವಾಸವು. ಆ ಸ್ಥಳ ನಿತ್ಯ ನಿವಾಸ ಅಂದರೆ ಈ ಲೋಕದಲ್ಲಿ ಬಾಳುವ ವ್ಯಕ್ತಿ ಒಂದು ದಿನ ಸಮಾಧಿ ಆಗ್ತಾನೆ, ಅಲ್ಲಿಂದ ದೇವರು ನಮಗೆ ನಿತ್ಯ ಜೀವ ಕೊಡ್ತಾರೆ. ಆದ್ದರಿಂದ ನಾವು ಈ ಲೋಕದಲ್ಲಿ ಸದಾ ಬಾಳುವವರಲ್ಲ. ಇಲ್ಲಿ ಒಂಥರ ಬಾಡಿಗೆ ಮನೆಯಲ್ಲಿ, ರೆಂಟೆಡ್ ಹೌಸ್ ಅಲ್ಲಿರುವವರು. ಅಲ್ಲಿ ನಮ್ಮ ಮನೆ, ಇಲ್ಲಿ ಸುಮ್ಮನೆ ಅಂತೀವಿ ನಾವು. ಯಾಕೆಂದ್ರೆ ಇಲ್ಲಿ ನಮ್ಮ ಕೇವಲ ತಾತ್ಕಾಲಿಕ ಜೀವನ. ನೆಲೆಯಾಗಿರನು ನರನು ಪಟ್ಟ ಪದವಿಯಲ್ಲಿ. ನೋಡಿ, ಯಾರು ಪಟ್ಟ ಪದವಿಯಲ್ಲಿ ನೆಲೆಯಾಗಿರನು? ನಾಶವಾಗುವನು ಪಶು ಪ್ರಾಣಿಗಳ ಪರಿ. ಈಗ ಪಶು ಪ್ರಾಣಿಗಳು ನಾಶವಾಗ್ತವೆ, ಹಾಗೂ ಮನುಷ್ಯನು ನಾಶವಾಗ್ತಾನೆ. ಮೂಢನಂಬಿಕೆಯುಳ್ಳವರ ಗತಿ ಇದುವೆ. ಕೆಲವರಿಗೆ ಎಷ್ಟೋ ಮೂಢನಂಬಿಕೆ ಇದೆ. ಆ ಮೂಢರ ನಂಬಿ ನಡೆದವರಿಗೆ ಹಾಗೆಯೇ. ನೋಡಿ, ಇವತ್ತು ಮೂಢನಂಬಿಕೆ, ಸೂಪರ್ಸ್ಟಿಷಿಯಸ್ ಅಂತೀವಿ. ಕೆಲವು ದಿನಗಳ ಹಿಂದೆ ನಾವು ಕೇಳಿದ್ವಿ, ಈ ಆಂಧ್ರ ಪ್ರದೇಶದಲ್ಲಿ ಒಬ್ರು ತುಂಬಾ ಓದಿದ ತಂದೆ ತಾಯಿ ತಮ್ಮ ಇಬ್ಬರು ಮಕ್ಕಳನ್ನು ಕೊಂದ್ರು. ಕೆಲವೇ ದಿನಗಳಲ್ಲಿ ಅವ್ರಿಗೆ ಜೀವ ವಾಪಸ್ ಬರುತ್ತೆ ಅಂತೇಳಿ ಕೊಂದ್ರು. ಈಗ ಜೈಲಲ್ಲಿ ಇರಬೇಕು ಅವರು. ನೋಡಿ, ಮೂಢನಂಬಿಕೆ. ಅದೇ ಈ ನೈಜೀರಿಯಾದಲ್ಲೋ ಇಲ್ಲೊಬ್ರು ಪಾಸ್ಟರ್, ಅವರು 3ನೇ ದಿನ ನಾನು ಎದ್ದೇಳ್ತೀನಿ ಅಂತೇಳಿ, ನನ್ನನ್ನು ಸಮಾಧಿ ಮಾಡಿ ಅಂತೇಳಿ 3 ಮಂದಿಗೆ ಕರ್ಕೊಂಡು ಹೋಗಿ ಸಮಾಧಿಯಲ್ಲಿ ಅವರು ಮಲಗಿ ಅವರ ಮೇಲೆ ಮಣ್ಣಲ್ಲಿ ಹಾಕಿ ಇವರು ಬಂದರು. 3ನೇ ದಿನ ಹೋಗಿ ಅವರು ತಿರೀತಾರೆ, ಅಲ್ಲಿ ಅವರ ಶವವಿತ್ತು. ನೋಡಿ, ಇದೆಲ್ಲ ಮೂಢನಂಬಿಕೆ. ನಮ್ಮ ವಿಶ್ವಾಸ ಅದಲ್ಲ. ಇವತ್ತು ಎಷ್ಟೋ ಮಂದಿ ಯೇಸು ಶಿಲುಬೆಯಲ್ಲಿ ಸತ್ರು ಅಂತೇಳಿ ಅದನ್ನು ಶುಭ ಶುಕ್ರವಾರ ಕೈಗೆ ಮೊಳೆ ಹೊಡೆದು ನೀವು ನೋಡಿ, ಅದಕ್ಕೆ ಚರ್ಚ್ ಅನುವು ಮಾಡಿಕೊಡುವುದಿಲ್ಲ, ತಪ್ಪು. ಇದೆಲ್ಲ ಮೂಢನಂಬಿಕೆಗಳು. ಈ ಮೂಢನಂಬಿಕೆಗಳು ಅನೇಕ ಬಾರಿ ನಮ್ಮ ನಂಬಿಕೆಗಳು ಮೂಢವಾದಾಗ ನಾವು ಮೂಢರಾಗ್ತೀವಿ, ಜಾಣರಾಗೋಲ್ಲ. ಅದಕ್ಕಾಗಿ ನಮಗೆ ಪವಿತ್ರಾತ್ಮ ಜ್ಞಾನ ಬೇಕು, ಇದನ್ನು ಅರ್ಥೈಸಲು. ನಾವು ಪವಿತ್ರಾತ್ಮರ ಈ ಸಭೆಯ ಸತ್ಯಗಳು, ಧರ್ಮಸಭೆಯ ಸತ್ಯಗಳು, ಪವಿತ್ರ ಗ್ರಂಥದ ಸತ್ಯಗಳನ್ನು ನಾವು ಅರಿಯಬೇಕು. ಅನೇಕ ಬಾರಿ ಮೂಢನಂಬಿಕೆಯಲ್ಲೇ ನಾವು ಕೆಲವು ಸರಿ ಬಿದ್ದು ನಾಶವಾಗ್ತೀವಿ, ಹೆದರ್ತೀವಿ, ಭಯಪಡ್ತೀವಿ. ಮೂಢನಂಬಿಕೆಯುಳ್ಳವರ ಗತಿ ಇದುವೇ. ಆ ಮೂಢರ ನಂಬಿ ನಡೆದವರಿಗೂ ಹಾಗೆಯೇ. ಅದಕ್ಕಾಗಿ ಇವತ್ತು ಕೂಡ ಸ್ವಾರ್ಥಿಯಲ್ಲೂ ಕೂಡ ಮೂಢನಂಬಿಕೆ ಇರುವವರು ಅನೇಕ ಮಂದಿ ಇದ್ದಾರೆ. ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವವರಿದ್ದಾರೆ, ನಿಮ್ಮ ಹಣವನ್ನು ವಂಚನೆ ಮಾಡುವವರಿದ್ದಾರೆ, ಮನೆಗಳನ್ನು ಲೂಟಿ ಮಾಡುವವರಿದ್ದಾರೆ. ಅವರು ಕ್ರಿಸ್ತ ಬೋಧಕರಲ್ಲ, ಅವರು ಬಾಧಕರಾಗಿ ಬರ್ತಾರೆ. ಅದಕ್ಕಾಗಿ ನೀವು ಹಾಗೆ ಆಗಬೇಡಿ. ದೂಡುವನು ಅವರನ್ನು ಕುರಿ ಹಿಂಡಿನಂತೆ ಪಾತಾಳಕ್ಕೆ. ನೋಡಿ, ಅವರು ಮೂಢರು, ಅವರೇನಾಗ್ತಾರೆ? ಮೂಢನಂಬಿಕೊಳ್ಳವರು ಪಾತಾಳಕ್ಕೆ ಹೋಗ್ತಾರೆ. ಮರಣವೇ ಕುರಿಗಾಯಿ ಆ ನಿಧನ ನಿವಾಸಿಗಳಿಗೆ. ವಿನಾಶಗೊಳ್ಳುವುದು ಆ ತಳದಲ್ಲಿ ಅವರ ರೂಪರೇಖೆ. ಆಳುವರು ಸಜ್ಜನರು ಅವರೆಲ್ಲರನ್ನು ಉದಯ ಕಾಲಕ್ಕೆ. ನನ್ನನ್ನಾದರೂ ಸ್ವಾಗತಿಸುವನು ದೇವನು. ನೋಡಿ, ದಿಸ್ ಇಸ್ ದ ಹೋಪ್, ಭರವಸೆ. ನನ್ನನ್ನಾದರೂ ಸ್ವಾಗತಿಸುವನು ದೇವನು, ಪಾತಾಳದ ಹಿಡಿತದಿಂದ ಬಿಡಿಸುವನು. ಒಬ್ಬನು ಧನಿಕನಾದಾಗ ನೀ ಕಳವಳಗೊಳ್ಳಬೇಡ. ದೇವರಲ್ಲಿ ನಂಬಿಕೆಯಿಟ್ಟವರಿಗೆ ದೇವರು ಪಾತಾಳದಿಂದ ಬಿಡಿಸುವರು, ಅವರಿಗೆ ನಿತ್ಯ ಜೀವವನ್ನು ದಯಪಾಲಿಸುವರು. ಒಬ್ಬ ಧನಿಕನಾದಾಗ, ಶ್ರೀಮಂತನಾದಾಗ ಕಳವಳಗೊಳ್ಳಬೇಡ. ಅವನ ಮನೆಯ ಸೊಬಗನ್ನು ಕಂಡು ನಿರಾಶೆಗೊಳ್ಳಬೇಡ. ಅದಕ್ಕೆ ಆಜ್ಞೆ, ಪರರ ವಸ್ತುಗಳಿಗೆ ಆಶೆ ಪಡಬೇಡ, ಪರರ ಸ್ತ್ರೀಗೆ ಆಶೆ ಪಡಬೇಡ. ಸಾಯುವಾಗ ಏನನ್ನು ಕೊಂಡು ಹೋಗುವುದಿಲ್ಲ, ಘನತೆ ಅವನ ಬೆನ್ನು ಹತ್ತಿ ಹೋಗುವಂತಿಲ್ಲ. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೇನು ಕೊಂಡೋಗುವೆ ನೀನು. ಸಾಯುವಾಗ ಏನು ಕೊಂಡು ಹೋಗುವುದಿಲ್ಲ, ಘನತೆ ಅವನ ಬೆನ್ನು ಹತ್ತಿ ಹೋಗುವುದಿಲ್ಲ. ಸತ್ತ ಮೇಲೆ ನಾನು ಶವವಾಗ್ತೀನಿ ಹಾಗೂ ಸಮಾಧಿಗೆ ಹೋಗ್ತೀನಿ. ಜೀವಂತ ಇರುವಾಗ ನನಗೆ ಬೆಲೆ ಇದೆ, ಒಂದು ನೆಲೆ ಇದೆ. ಅದನ್ನು ಕಾಪಾಡಿ ಪರಿಶುದ್ಧತೆಯಲ್ಲಿ ಜೀವಿಸಿ, ಪ್ರಾಮಾಣಿಕತೆಯಲ್ಲಿ ಜೀವಿಸಿ, ಪ್ರಾರ್ಥನೆ ವಿಶ್ವಾಸದಲ್ಲಿ ಜೀವಿಸಿ, ವಿಧೇಯತೆಯಲ್ಲಿ ದೇವರಿಗೆ ಜೀವಿಸಿ ದೇವರ ಹತ್ರ ನಾವು ಹೋಗತಕ್ಕದ್ದು. ಸಿರಿ ಬಂದಾಗ ಕೊರತೆ ಇರೋದು ಹೊಗಳಿಕೆಗೆ. ನಿನಗೆ ದುಡ್ಡು ಬಂದಾಗ ಹೊಗಳುವುದು. ಕೌನ್ ಬಂದಾಗ ಕ್ರೋರ್ಪತಿ ವಿನ್ ಆದಾಗ ಹೊಗಳುವುದು, ಅಥವಾ ಇಂಡಿಯನ್ ಐಡಲಲ್ಲಿ ವಿನ್ ಆದಾಗ ಹೊಗಳುವುದು. ಆತ್ಮಸ್ತುತಿ, ಮುಖಸ್ತುತಿ ಇವುಗಳ ಮೆರೆತಕ್ಕೆ. ನೋಡಿ, ದುಡ್ಡು ಬಂದಾಗ ಘನತೆ, ಸಿರಿ ಬಂದಾಗ ಕೊರತೆ ಇರೋದು ಹೊಗಳಿಕೆಗೆ, ಆತ್ಮಸ್ತುತಿ, ಮುಖಸ್ತುತಿ ಇವುಗಳಿಗೆ ಯಾವಾಗಲೂ ಜೈಕಾರ ಹಾಕುವವರು ಇರ್ತಾರೆ. ಸೇರದಿರನಾಥ ಪಿತೃಗಳ ಅಧೋಗತಿಯನು, ಅವಿವೇಕಿ ಕಾಣನು ಎಂದಿಗೂ ಪರಂಜ್ಯೋತಿಯನು. ಅವಿವೇಕಿಯಾಗಬೇಡ.
ಅವನು ಪಿತೃಗಳ ಇದಕ್ಕೆ ಸಮಾಧಿಗೆ ಸೇರಲಾರನು, ಕಾರಣ ಅವನು ಈ ಲೋಕದ ಯೋಚನೆಯಲ್ಲಿ ಬಾಳ್ತಾ ಇದ್ದಾನೆ. ನೆಲೆಯಾಗಿರನು ಪಟ್ಟ ಪದವಿಯಲ್ಲಿ ನಾಶವಾಗುವನು ಪಶು ಪ್ರಾಣಿಗಳ ಪರಿ. ಅದರಿಂದ 2 ಬಾರಿ ವಾಕ್ಯ 12 ಮತ್ತು 20, ನೆಲೆಯಾಗಿರೋನು ನರನು ಪಟ್ಟ ಪದವಿಯಲ್ಲಿ. ಎಷ್ಟೇ ಪದವಿಗಳಿರ್ಬೋದು, ನಾನು ಏನೇ ಮಾಡಿರ್ಬೋದು, ಡಾಕ್ಟರೇಟ್ PhD, ಅದೆಲ್ಲ ನನಗೆ ಸಂರಕ್ಷಣೆ ಕೊಡೋದಿಲ್ಲ. ನಾನು ಯೇಸುವಿನ ಪ್ರೀತಿಯಲ್ಲಿ ವಿಶ್ವಾಸ ಪ್ರಾರ್ಥನೆಯಲ್ಲಿ ಬಾಳುವಾಗ ಹಾಗೂ ನಾನು ನನ್ನನ್ನೇ ಸಮರ್ಪಿಸಿ ಬಾಳುವಾಗ ನನಗೆ ಆಶೀರ್ವಾದವಾಗುತ್ತೆ. ಆತ್ಮೀಯರೇ, ಇವತ್ತು 3 ಕೀರ್ತನೆಗಳನ್ನು 47, 48, 49 ನಾವು ಧ್ಯಾನಿಸಿದೆವು. ದೇವನು ಸರ್ವಭೌಮನು, ಸಿಯೋನ ಶಿಖರ ಪವಿತ್ರ, ಸಾವನ್ನು ತಪ್ಪಿಸೋದು, ಸಿರಿ ಸಂಪತ್ತು ಮತ್ತು ನಮ್ಮ ಸಂರಕ್ಷಣೆಗೆ ಏನೆಲ್ಲ ಬೇಕು ಅದರ ಕುರಿತು ಧ್ಯಾನಿಸಿದೆವು. ದಯಾಮಯ ದೇವರು ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆ, ನಿಮ್ಮ ಕೃಪೆ, ನಿಮ್ಮ ದಯೆ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇಳಿದು ಬರಲಿ. ವಿಶೇಷವಾಗಿ ನಿಮ್ಮ ಕರುಣೆಯ ಹಸ್ತ ನಮ್ಮ ಮೇಲಿರಲಿ. ಮೂಢರಾಗದೆ ಜಾಣರಾಗಿ ಜೀವಿಸಲು, ಸಿರಿವಂತಿಕೆಯಲ್ಲಿ ಮೈ ಕಳೆದು ಈ ನಮ್ಮ ಲೋಕವನ್ನು ಆ ಲೋಕದಲ್ಲಿ ಬಿದ್ದು ಹೋಗದೆ ಮೈ ಮರೆಯದೆ ನಮ್ಮನ್ನು ಆಶೀರ್ವದಿಸಿರಿ. ದೇವ, ನಮಗೆ ನಿಮ್ಮಲ್ಲಿ ಸದಾ ಭರವಸೆಯನ್ನು, ವಿಶ್ವಾಸವನ್ನು ಮತ್ತು ವಿಧೇಯತೆಯನ್ನು ದಯಪಾಲಿಸಿರಿ. ಎಂದೂ ನಾವು ನಿಮ್ಮಿಂದ ಅಗಲಿ ಹೋಗದ ಹಾಗೆ ನಮ್ಮನ್ನು ರಕ್ಷಿಸಿರಿ. ನಮ್ಮ ಬಲಹೀನತೆಗಳನ್ನು, ಅಹಂಕಾರ, ಗರ್ವ, ಸ್ವಾರ್ಥವನ್ನು ಮನ್ನಿಸಿರಿ. ಈ ಕೀರ್ತನೆಗಳೊಂದಿಗೆ ಪಯಣ ಮಾಡುವ ಪ್ರತಿಯೊಬ್ಬರನ್ನು, ಅವರ ಕುಟುಂಬಗಳನ್ನು, ಅವರ ಕುಟುಂಬದ ರೋಗ ರುಜಿನ ಬಾಧೆ ಪೀಡೆ ಪಿಚಾಚಿಗಳ ಶಕ್ತಿಗಳು ನಿಷ್ಕ್ರಿಯವಾಗಲಿ. ದೇವರ ಕರುಣೆ, ದಯೆ, ಪ್ರೀತಿ ಹರಿಯಲಿ. ದೈವಿಕ ಜ್ಞಾನ ಹರಿಯಲಿ. ಅವರ ಮನಸ್ಸುಗಳು ಶುಭ ಸಂದೇಶಕ್ಕೆ ತೆರೆಯಲ್ಪಡಲಿ. 38 ವರ್ಷ ಕುರಿ ಬಾಗಿಲ ಬಳಿ ಮುಟ್ಟಿದಾತ ನೀನು, ಸತ್ತ ಲಾಸರಿಗೆ ಜೀವ ಕೊಟ್ಟಾತ ನೀನು, ಕುರುಡರಿಗೆ ಕಣ್ಣು, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ಟಾತ ದೇವರು. ಎಲ್ಲರನ್ನು ಸ್ಪರ್ಶಿಸಿರಿ. ಕೊರೋನಾ ಸೋಂಕಿನಿಂದ ರಕ್ಷಿಸಿರಿ. ಜನರನ್ನು ಆಶೀರ್ವದಿಸಿರಿ. Touch them, Lord. Anoint them, Lord. Heal them, Lord. Bless them, Lord. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ನಿಮಗೆ ಸೌಖ್ಯ, ಯೇಸು ರಕ್ತದಲ್ಲಿ ನಿಮಗೆ ಬಿಡುಗಡೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್. ಆತ್ಮೀಯರೇ, ಸಾಧ್ಯವಾದಷ್ಟು ಜನರಿಗೆ ಈ ಒಂದು ಸಂದೇಶವನ್ನು ಮುಂದೆ ಮಾಡಿ. ಅವರೂ ಕೂಡ ಯೇಸುವಿನ ಪ್ರೀತಿಯನ್ನು, ದೇವರ ಆಶೀರ್ವಾದವನ್ನು ಹೊಂದಲಿ. ಮತ್ತು ದಿವ್ಯವಾಣಿ ಲೈವ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೆ ಈ ಚಾನೆಲ್ ಬಗ್ಗೆ ತಿಳಿಸಿ. ಒಂದು ಕುಟುಂಬ ಈ ಒಂದು ಚಾನೆಲನ್ನು ನಡೆಸ್ತಾ ಇರುವಾಗ ಅವರಿಗೆ ಬೇಕಾದ ಆಶೀರ್ವಾದಗಳು, ವರದಾನಗಳು ಮತ್ತು ಆರ್ಥಿಕ ಆಶೀರ್ವಾದಗಳು ಕೂಡ ಲಭ್ಯವಾಗಲೆಂದು ನಾನು ಹಾರೈಸುತ್ತೇನೆ ಮತ್ತು ಪ್ರಾರ್ಥಿಸುತ್ತೇನೆ. ಆಮೇಲೆ. ದಿವ್ಯವಾಣಿ